ನಮ್ಮ ತುಮಕೂರು ಸುದ್ದಿವಾಹಿನಿ ಸತತವಾಗಿ 1 ವರ್ಷ ಪೂರೈಸಿದೆ. ಬಹಳ ಖುಷಿ ತರುವಂಥ ವಿಷಯ ಅಂದರೆ ಹಳ್ಳಿನಾಡಿನ ಬಡವರ ಸಂಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ಸುದ್ದಿವಾಹಿನಿಯಾಗಿದೆ. ಉದಾಹರಣೆಗೆ ನಮ್ಮ ತಾಲೂಕಲ್ಲಿ ನಡೆದಂಥ ಒಂದು ಕಾಡುಗೊಲ್ಲರ ಸಮಸ್ಯೆನ ಹೋಗಿ ಅದು ಸುದ್ದಿ ಮಾಡೋ ಪ್ರಯುಕ್ತ ಅವರಿಗೆ ಒಂದು ಮನೆ ಸಿಕ್ಕಕ್ಕೆ ಅನುಕೂಲ ಆಯಿತು. ಇಂಥ ಕೇವಲ ದೊಡ್ಡ ದೊಡ್ಡ ಇಶ್ಯೂಗಳಿಗಿಂತ ಬದಲಾಗಿ ಇಂಥ ಬಡವರ ಬಗ್ಗೆ ಸ್ಪಂದಿಸತಕ್ಕಂಥ ಕಾರ್ಯಕ್ರಮ ನಿಜವಾಗಿಯೂ ಶ್ಲಾಘನೀಯವಾದ. ನಮ್ಮ ತುಮಕೂರು ಭಾಳ ಉತ್ತಮವಾದ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಇದು ಮುಂದೆ ಭಾಳ ಬೃಹದಾಕಾರವಾಗಿ ರಾಜ್ಯದಲ್ಲಿ ಬೆಳೀಲಿ ಅಂತ ನಾನು ಆಶಿಸ್ತೇನೆ. ಜೊತೆಗೆ ನಾಳೆ ನವೆಂಬರ್ 1 ಕನ್ನಡ ರಾಜ್ಯೋತ್ಸವನ ಈ ಕರ್ನಾಟಕದ ಸಂಭ್ರಮದಿಂದ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ಹಾಗಾಗಿ ಕನ್ನಡ ರಾಜ್ಯೋತ್ಸವನ ಈ ನಾಡಿನ ಜನತೆಗೆ ಶುಭ ಆಗಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ.